ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಸ್ಟರ್ ನೇಮ್ ಕನ್ನಡ. ನಾನು ಹೋಗ್ತಿರೋದು ನೋಡೋಕ್ಕೆ ಹೌ ಟು ಹ್ಯಾಡ್ VIP ಬ್ಯಾಡ್ಜ್. ನಿಮಗೆ ಹೇಗೆ VIP ಬ್ಯಾಡ್ಜ್ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿದೆ ನೋಡಿ VIP ಬ್ಯಾಡ್ಜ್ ಅಂತ ಮಾಸ್ಟರ್ ನೇಮ್ ಕನ್ನಡ ಅಂತ ಹಾಕಿದ್ದೀನಿ. ನೀವು ಬಂದ್ಬಿಟ್ಟು ಫೋಟೋದಲ್ಲಿ ಬ್ಯಾನರಲ್ಲಿ ಬರಬೇಕಾದ್ರೆ ನೀವು ಫ್ರೀ ಫೈರ್ ಪಾರ್ಟ್ನರ್ಶಿಪ್ಗೆ ಸೇರ್ಕೊಳ್ಬೇಕು. ಇವಾಗ ನಾವು ಹೋಗೋಕ್ಕೆ ನೋಡ್ತಿರೋದು ಇದು VIP ಬ್ಯಾಡ್ಜ್. ಇದು ನೋಡಿ ಮಾರ್ಕ್ ಮಾಡಿದ್ದೀನಿ. ಆ VIP ಬ್ಯಾಡ್ಜ್ ಹೆಂಗೆ ಸಿಗುತ್ತೆ ಅಂತ ನೋಡಿ. ನಿಮಗೆ ಇವತ್ತು ನಾನು ಡೀಟೇಲಾಗಿ ಹೇಳ್ತಿದ್ದೀನಿ ಹೆಂಗೆ ನೋಡಬೇಕಂತ. ಜಸ್ಟ್ ಅದೊಂದು ಸಿಂಪಲ್ ಕೋಡ್ ಇದೆ, ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೋಡಿ. ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡಬೇಕು. ನಾನು ಹೆಂಗೆ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಅದೇ ಸ್ಟೆಪ್ಸ್ನ ಫಾಲೋ ಮಾಡಿ ನೋಡಿ. ಇದೇ ಆ ಕೋಡ್ ಬಂದಿದೆ ನೋಡಬೇಕಿದ್ರೆ ನಿಮ್ಗೆ ಆ ಕೋಡ್ ಬಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ನೋಡಿ. ಕೋಡ್ ಲಿಂಕ್ ಅಂತ ಅದಕ್ಕೆ ಹೋದರೆ ನಿಮಗೆ ಬೇಜಾನ್ ಸಿಗುತ್ತೆ. ನಿಮಗೆ ಬೇರೆ ಕಲರ್ ಬೇಕಾ ಏನು ಬೇಕಾದ್ರೂ ಸಿಗುತ್ತೆ ನೋಡಿ. ಈಗ ನಾನು ಚೇಂಜ್ ಮಾಡ್ತೀನಿ ಬೇಕಿದ್ರೆ ನೋಡಿ. ಬರೀ ಇಷ್ಟೇ ಆಗಿಬಿಟ್ಟು ಲೈವ್ ಪ್ರೂಫ್ ಜೊತೆ ತೋರಿಸ್ತೀನಿ. ಕನ್ನಡ ಅಂತ ಹಾಕೋಣ. ಓಕೆ ಹಾಂ ಸರ್ ನೋಡಿ ಗಾಯ್ಸ್, ಕರೆಕ್ಟ್ ಲೈವ್ ಪ್ರೂಫ್ ಜೊತೆ ತೋರಿಸಿದ್ದೀನಿ ನೋಡಿ. ಕನ್ನಡ ಅಂತ ಬಂದಿದೆ. ಇವಾಗ ಬಂದು ಹೇಳ್ತಿದ್ದೀನಿ ನೋಡಿ. ಡಿಸ್ಕ್ರಿಪ್ಷನ್ ಹೋಗಿ ಅದನ್ನು ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಹಾಕ್ಬೇಕು. ನಿಮ್ಗೆ ಯಾವ್ಯಾವ ಥರ ಕಲರ್ ಯಾವ್ಯಾವ ರೀತಿ ಎಲ್ಲ ಸಿಗುತ್ತೆ ನೋಡಿ. ಈ ಥರ ಬರುತ್ತೆ. ಕ್ರೋಮಿಗೆ ಓಪನ್ ಆಗುತ್ತೆ documents.google.com ಅಂತ ನೋಡಿ. ವಿ ಬ್ಯಾಡ್ಜ್ ಇದೆ. ಬರೀ ಜಸ್ಟ್ ವಿ ಬ್ಯಾಡ್ಜ್ ಬೇಕಿದ್ರೆ ವಿತೌಟ್ ಇಟ್ಯಾಲಿಕ್ ಇದೆ. ಆಮೇಲೆ ಯೆಲ್ಲೋ ಕಲರ್ ಇದೆ. ನಿಮಗೆ ಯಾವ ಕಲರ್ ಬೇಕಿರೋ ಇದೆ ನೋಡಿ ಗೈಸ್. ನಿಮಗೆ ತೋರಿಸ್ತೀನಿ. 3 ಕಲರ್ ಇದೆ. ಇನ್ನು ಗ್ರೀನ್ ಕಲರ್ ಇದೆ ನೋಡಿ ಗೈಸ್. ಯಾವ ಕಲರ್ ಬೇಕು ನೀವು ಹಾಕ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ಇವಾಗ ಕೊಡ್ತಿದ್ದೀನಿ ನೋಡಿ. ಗ್ರೀನ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಆಮೇಲೆ ಪಿಂಕ್ ಕಲರ್ ಇದೆ. 3 ಕಲರ್ ಇದೆ. 3 + 3 6 ಆಗಿದೆ. 6 ಕಲರ್ ಇದೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಹಾಕ್ಕೊಳ್ಳಿ. ಚೆನ್ನಾಗಿದೆ. VIP ಗ್ಲಿಚ್ ಅಂತ ಅನ್ಸ್ಕೊಳ್ಬೇಡಿ. ಇದು ಪಕ್ಕ ಬೇಕಲ್ಲ, ಏನೂ ಆಗೋದ್ರೆ ನಿಮ್ಮ ಐಡಿಗೆ ಲೈವ್ ಪ್ರೂಫ್ ಇದು ನೋಡಿ. ಬೇಕಿದ್ರೆ ಫುಲ್ ಕ್ಲಿಯರ್ ಮಾಡ್ತೀನಿ. ಓಕೆ ಐ ಲವ್ ಫ್ರೀ ಫೈರ್ ಅಂತ ಬಂದಿದೆ ನೋಡಿ ಗೈಸ್. ಲೈವ್ ಪ್ರೂಫ್ ಜೊತೆ ತೋರಿಸ್ತೀನಿ. ಯಾವ್ದು ತೊಗೊಳ್ಳೋಣ, ಎಲ್ಲೋ ತೊಗೊಳ್ಳೋಣ. ಯಾಕಂದರೆ ನನಗೆ ಯೆಲ್ಲೋ ಕಲರ್ ತುಂಬ ಇಷ್ಟ ಆಗಿದೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ ಸ್ಪೇಸ್ ಬೇರೆ ಬಂದುಬಿಟ್ಟಿದೆ. ಕ್ಲಿಯರ್ ಮಾಡ್ಕೊಳ್ಳೋಣ. ಎಷ್ಟು ಕ್ಲಿಯರ್ ನೋಡಿಬೇಕಾದ್ರೆ ಆನ್ಸರ್ ನೋಡಿ ಗೈಸ್. ಏನು ಟೆಕ್ಸ್ಟ್ ಇಲ್ಲ. ನಿಮಗೆ ಟೆಕ್ಸ್ಟ್ ಬರಿಬೇಕಂದ್ರೆ ಇಲ್ಲಿದೆ ನೋಡಿ FFFF ಅಂತ. ಅದನ್ನು ಕ್ಲಿಯರ್ ಮಾಡಿಬಿಟ್ಟು ವಿ ಬರ್ತಾರೆ. ಒಂದು ಸ್ಪೇಸ್ ಕೊಟ್ಬಿಟ್ಟು ನಿಮ್ಗೆ ಏನು ಬೇಕಾದ್ರೂ ಬರ್ಕೊಳ್ಬೇಕು ನೋಡಿ. ಲೈವ್ ಪ್ರೂಫ್ ಜೊತೆನೇ ಇದೆ. ಚೆನ್ನಾಗಿದೆ ವಿಡಿಯೋ ನೋಡಿ. ಬಂದಿದೆ ನೋಡಿ. ಕರೆಕ್ಟಾಗಿ ನೋಡಿ. ಜಲ್ದಿ ಹೋಗಿ ಅದನ್ನು ಮಾಡಿಕೊಡಿ. ಯಾವ ಟೆಕ್ಸ್ಟ್ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋದಲ್ಲಿ ನೋಡಿ. ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿ ಗೈಸ್. ಇಷ್ಟು ಥರ ಇದೆ. ನಿಮ್ಗೆ ಯಾವ ಥರ ಬೇಕೋ ಹಾಕ್ಕೊಳ್ಬೋದು. ಯೆಲ್ಲೋ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಪಿಂಕ್ ಇದೆ ನೋಡಿ ಗೈಸ್. ಹಿಂಗೆ ನಾನು ಸಪೋರ್ಟ್ ಮಾಡ್ತೀರಿ ಗೈಸ್. ಲಾಸ್ಟ್ ವೀಡಿಯೋ ಬಂದುಬಿಟ್ಟು 2v1 ಹಾಕಿದ್ದೀನಿ. ಜಲ್ದಿ ಹೋಗಿ ನೋಡಿ. ಚೆನ್ನಾಗಿದೆ ವಿಡಿಯೋ, ಫನ್ನಿಯಾಗಿದೆ. ಥ್ಯಾಂಕ್ ಯು ಗೈಸ್. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.